ಪಡುಬಿದ್ರೆ ಗ್ರಾಮ ಪಂಚಾಯಿತಿ ಪ್ಲಾಸ್ಟಿಕ್ ಚೀಲಗಳ ನಿಷೇಧದ ಬಗ್ಗೆ ಎಚ್ಚರಿಕೆಯ ನೋಟಿಸ್ ಅನ್ನು ನೀಡಿದ್ರು. ಕ್ಯಾರೆ ಎನ್ನದೇ ರಾಜಾರೋಷವಾಗಿ ಗ್ರಾಮ ಪಂಚಾಯತ್ ಬಾಡಿಗೆ ಕೋಣೆಗಳಲ್ಲಿ ಮಾರಾಟ ನಡೆಸ್ತಾ ಇದ್ದ ಸಹಿತ ಇತರೆ ಅಂಗಡಿಗಳಿಂದ ಕ್ವಿಂಟಲ್ ಗಟ್ಟಲೆ ನಿಷೇಧಿತ ಪ್ಲಾಸ್ಟಿಕ್ ಚೀಲಗಳನ್ನು ಅಭಿವೃದ್ಧಿ ಅಧಿಕಾರಿ ತಂಡ ವಶಪಡಿಸಿಕೊಂಡಿದೆ. ಗ್ರಾಮ ಪಂಚಾಯಿತಿಯಿಂದ ಬಾಡಿಗೆಗೆ ಪಡೆದ ಅಂಗಡಿ ಕೋಣೆಯಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ರಾಶಿ ಹಾಕಿ ಮಾರಾಟ ನಡೆಸ್ತಾ ಇದ್ದು, ದಾಳಿ ನಡೆಸಿದ ವೇಳೆ ಪಿಡಿಒ ಅವರೊಂದಿಗೆ ವಾಗ್ವಾದಕ್ಕಿಳಿದು ನಿಷೇಧಿತ ಪ್ಲಾಸ್ಟಿಕ್ ಚೀಲಗಳನ್ನು ವಶಪಡಿಸುವುದಕ್ಕೆ ಅವಕಾಶ ನೀಡದ ಸಂದರ್ಭ ಅಂಗಡಿ ಕೋಣೆಗೆ ಬೀಗ ಜಡಿಯುವ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭ ಅಂಗಡಿ ಮಾಲೀಕ 2 ಗೋಣಿ ಚೀಲ ಪ್ಲಾಸ್ಟಿಕ್ ಚೀಲವನ್ನ ಗ್ರಾಮ ಪಂಚಾಯಿತಿಗೆ ಒಪ್ಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಂಚಾಕ್ಷರಿ ಸ್ವಾಮಿ, ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಗ್ರಾಮ ಪಂಚಾಯಿತಿ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳಿಗೂ ಪ್ಲಾಸ್ಟಿಕ್ ಮಾರಾಟ ನಡೆಸದೆ ನಿಷೇಧಿಸುವಂತೆ, ಮಾರಾಟ ಇಲ್ಲವೇ ಉಪಯೋಗಿಸಿದರೆ ದಂಡ ಸಹಿತ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದಾಗಿಯೂ ಎಚ್ಚರಿಕೆಯ ನೋಟಿಸ್ ನೀಡಿತು. ಆದರೂ ನೋಟಿಸ್ಗೆ ಮಾನ್ಯತೆ ನೀಡದೆ ಪ್ಲಾಸ್ಟಿಕ್ ಚೀಲಗಳನ್ನು ಮಾರಾಟ ನಡೆಸ್ತಾ ಇದ್ದ ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿ ಬಾಡಿಗೆಗೆ ಇರುವ 2 ಅಂಗಡಿಗಳಿಂದ ಸುಮಾರು 1 ಕ್ವಿಂಟಲ್ ಪ್ಲಾಸ್ಟಿಕ್ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಉಳಿದಂತೆ ಬಹಳಷ್ಟು ಅಂಗಡಿಗಳಿಂದ ಪ್ಲಾಸ್ಟಿಕ್ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ವಸ್ತುಗಳನ್ನು ಈಗಾಗಲೇ ನಿಷೇಧ ಮಾಡಿ ಜಿಲ್ಲಾಡಳಿತ ಆದೇಶ ಹೊರಡಿದಂತೆ ನಾವು ಈಗಾಗಲೇ ಪಡುಬಿದ್ರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಗ್ರಾಹಕರಿಗೆ ಈಗಾಗಲೇ ನೋಟಿಸ್ ಮೂಲಕ ಸೂಚನೆಯನ್ನು ನೀಡಲಾಗಿದೆ. ಈಗಾಗಲೇ ನಾವು ಒಂದು ಸಲ ರೇಡ್ ಮಾಡಿ ಎಲ್ಲರಿಗೆ ಎಚ್ಚರಿಕೆಯನ್ನು ಸಹ ನೀಡಿದ್ದೀವಿ. ಆದರೆ ಇಂದು ಮಂಗಳವಾರ ಪಡುಬಿದ್ರಿ ಮಾರ್ಕೆಟ್ ಸಂತೆ ಇರೋದರಿಂದ ನಾವು ಈಗಾಗಲೇ ಎಲ್ಲ ಅಂಗಡಿಗಳಿಗೆ ದಾಳಿ ಮಾಡಿ 2 ಅಂಗಡಿಗಳಿಂದ ಸುಮಾರು ಒಂದು ಅಂಗಡಿಯಲ್ಲಿ 1.5 ಕ್ವಿಂಟಲ್, ಇನ್ನೊಂದು ಅಂಗಡಿಯಲ್ಲಿ 1 ಕ್ವಿಂಟಲ್ ಮತ್ತು ಉಳಿದು ಇದರಲ್ಲಿ ಸೇರಿ ಒಂದು 50 kg, ಅರ್ಧ ಟನ್, ಅರ್ಧ ಕ್ವಿಂಟಲ್ ನಾವು ಈಗಾಗಲೇ ಪ್ಲಾಸ್ಟಿಕ್ ಚೀಲಗಳನ್ನು ವಶಪಡಿಸಿಕೊಂಡಿದ್ದೇವೆ. ಅವರ ಮೇಲೆ ಪಂಚಾಯಿತಿಯಿಂದ ಜಿಲ್ಲಾಧಿಕಾರಿ ಅವರ ಆದೇಶ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ, ದಂಡನ ವಿಧಿಸಿ. ತಗೊಂಡೋಗ್ಲಿಕ್ಕೆ